ಬಲ ಸಾರಿ ಬಣ್ಣ ಬಲ ಸಾರಿ ಬಣ್ಣ ಸಾರಿ ಬಣ್ಣ ಬಾ ಸಾರಿ ಬಣ್ಣ ಸಾರಿ ಬಣ್ಣ ಸಾರಿ ಬಣ್ಣ ಸಾರಿ ಬಣ್ಣ ಹಾಂ ಗುಡ್ ಬಾಯ್ ವೆರಿ ಗುಡ್ ನನ್ನ ಪೋರ ಬಲ್ಲಿ ಪೌಳ್ ಕೂತಾನ ಗುಡ್ ಬಾಯ್ ಕೂತ ನೋಡು ಗುಡ್ ಸಿಟ್ ಹಾಂ ಸಿಟ್ ಹಾಯ್ ಗುಡ್ ಈವ್ನಿಂಗ್. ಎಂತ ಗೊತ್ತಲ್ಲ ವಿಷಯ, ನಾನು ಬಂದದಷ್ಟೇ, ಬಂದ ಕೂಡಲೇ ಅವನನ್ನು ನಾನು ಹೊರಗೆ ಬಿಟ್ಟದ್ದು, ಹೋಗಿ ಸುಸು ಮಾಡಿ ಬಾ ಅಂತ ಹೇಳಿ. ಅವನು ಬಿಟ್ಟವ ಸುಸು ಮಾಡ್ಲಿಕ್ಕೆ ಹೋದವ, ಸೀದಾ ಆಚೆ ಹೋಗಿದ್ದಾನೆ. ಅದಕ್ಕೆ ಅವನಿಗೆ ಜೋರು ಮಾಡಿ ಅಲ್ಲಿ ಕೂತ್ಕೊಳಿಸಿದ್ದು, ಸಾರಿ ಹೇಳು ಹೋಗೋದಿಲ್ಲ ಹೇಳು ಅಂತ. ಅದಕ್ಕೆ ಅವ ಸಾರಿ ಹೇಳಿದ್ದು. ಸೊ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗ ನಾವು ಇದು ಮಾಡೋದು ಹೇಗೆ ನೋಡುವ. ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದಲ್ಲ, ಏನದು ಸೀಡು, ಅದರ ಹೆಸರು ಸಹ ಬರೋದಿಲ್ಲ ಮಾರೆ, ಹಮೀಮ್, ಇನ್ನೊಂದು ಹೆಸರು ಅಳವಿ ಅಥವಾ ಆಳ್ವಿ ಸೀಡ್. ಹಾಲಲ್ಲಿ ಹಾಕಿ ಕುಡಿದ್ರೆ ಅದರ ಟೇಸ್ಟ್ ಹೇಗಿರ್ತದೆ ಅಂತ ನೋಡುವ ಬನ್ನಿ. ಇವನ ಮುಖ ನೋಡಿ ಅವನು ಮುಖ ನೋಡಿ, ಗಿಲ್ಟಿ ಫೀಲ್ ಆಗೋದು ನೋಡಿ. ಹಪ್ಪನೇ ಕೂತ ನೋಡು, ಅಂಚ ಗುಡ್, ವೆರಿ ಗುಡ್. ವೇಟಾ ಫುಡ್ ಬೋರ್ಡ ಬಂಟಿಗೆ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ನಾನು ಮಣ್ಣಿ ಎಲ್ಲ ಮಾಡಿಡುದು. ಮತ್ತು ನಮಗೆ ಇವತ್ತು ಷಷ್ಠಿ ಆಯಿತಾ, ಹಾಗೆ ಗೋಧಿ ದೋಸೆ, ಬೆಳಿಗ್ಗೆ ಸಹ ಗೋಧಿ ದೋಸೆ ಮಾಡಿದ್ದೆ. ನಾವು ಹಾಕಿದ ಸೀಡ್ ನೋಡಿ ಹೇಗಾಗಿದೆ ಹೇಳಿ. ಕಹಿ ಸಹ ಉಂಟು ಹೇಳ್ತಾ ಇದ್ದಾರೆ, ಆದರೆ ನೋಡುವ ಕುಡಿದು. ಫಸ್ಟಿಗೆ ಖಾಲಿ ನೀರು ಕುಡಿತೇನೆ, ಮತ್ತು ಇದಕ್ಕೆ ಹಾಲು ಸೇರಿಸ್ತೇನೆ. ಆ್ಯಕ್ಚುಲಿ ಎಂತ ಗೊತ್ತಲ್ಲ, ಅದರದ್ದು ತಟ್ಟೆ ಅದರದ್ದು ಮುಚ್ಚಳ ತೆಗೆಯುವಾಗಲೇ ಒಂದು ರೀತಿ ಸ್ಮೆಲ್ ಉಂಟು, ಮೆಂತೆ ಎಲ್ಲ ಸ್ಮೆಲ್ ಬರ್ತದಲ್ಲ, ಅದೇ ಥರ ಸ್ಮೆಲ್ ಉಂಟು. ಅದಕ್ಕೆ ಕುಡಿಲಿಕ್ಕೆ ಇನ್ನು ಹೇಗಾಗ್ತದೆ ಗೊತ್ತಿಲ್ಲ, ಹೇಳಿದಷ್ಟು ಸುಲಭ ಉಂಟ ಇಲ್ವಾ ಹೇಳಿ. ಬಿಸಿಯಾದ ಗೋಧಿ ದೋಸೆ ರೆಡಿ ಪಲಾರಕ್ಕೆ. ನೋಡಿ ಶೇಪ್ಲೆಸ್, ಮತ್ತೆ ಅದು ಹಣ್ಣಾಗಿರುವುದಿಲ್ಲ, ಅಂದರೆ ಬೆಳ್ತಿರುವುದಿಲ್ಲ, ಅದನ್ನು ಹಣ್ಣು ಮಾಡಿ ಕೊಡ್ತಾರೆ. ಸೊ ಶೇಪ್ಲೆಸ್, ಟೇಸ್ಟ್ಲೆಸ್ ಎಲ್ಲ. ಅಲ್ಲಿ ನಮ್ಮ ಮನೆಯಲ್ಲಿರುವಾಗ ಎಷ್ಟು ದನಕ್ಕೆ ಎಷ್ಟು ಕೊಡೋದು, ಬಂಟಿಗೆ ಎಷ್ಟು ಕೊಡೋದು, ನಮಗೆಲ್ಲ ತಿನ್ನಲಿಕ್ಕೆ ಸೇರ್ತವೆ ಇರಲಿಲ್ಲ. ಈಗ ಆಸೆ ಹಿಡಿತದೆ, ಬಾಳೆಗೊನೆ ಅಂಗಡಿಯಲ್ಲಿ ನೋಡುವಾಗ ಆಸೆ ಹಿಡಿತದೆ, ಆದರೆ ತಗೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ. ಅದರ ಕಲರೆಲ್ಲ ಅಷ್ಟು ನೋಡಿ. ಹಾಯ್ ಮಾಡಿ ಪಲಾರ. ಈಗ ಎಂತ ಗೊತ್ತುಂಟಾ, ಇದು ನಾನು ಹಾಕಿದ್ದು ನೀರು ಜಾಸ್ತಿ ಆದ ಕಾರಣ ಜೆಲ್ ಟೈಪಲ್ಲಿ ಆಗಲಿಲ್ಲ, ನೀರಿನ ಹಾಗೆ ಉಂಟು. ಸೊ ಇದರ ಟೇಸ್ಟ್ ಹೇಗೆ ಉಂಟು ನೋಡುವ. ಟೇಸ್ಟ್ ಕೂಡ ನೀರಿನ ಹಾಗೆ ಉಂಟು, ಒಂಥರ ಸ್ಮೆಲ್ ಉಂಟು. ಇನ್ನೆಂತ, ಇದಕ್ಕೆ ಹಾಲು ಹಾಕುದು, ಕುಡಿಯುವುದು. ಹಾಲು ಆಲ್ರೆಡಿ ಬಿಸಿ ಮಾಡಿದ್ದೇನೆ. ಇದರಲ್ಲಿ ಈಗ 20 ಇರುವ ಕಾರಣ 10 ಸೀಡು ನನಗೆ, 10 ಸೀಡು ನನ್ನ ಗಂಡನಿಗೆ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಯುವುದು. ಮತ್ತು ಸಕ್ಕರೆ ಎಲ್ಲ ನಾನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಸೊ ಇದು ಒಂದು ಈಸಿಯೆಸ್ಟ್ ಮೆಥಡ್. ಬಿಫೋರ್ ಬೆಡ್ ನಾವು ಹಾಲಲ್ಲಿ ಇದನ್ನು ಸೇವಿಸಬೇಕು. ಇದನ್ನು ಹೇಗೆ ಸೇವಿಸೋದು, ಜಗಿದು 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 ಬುಳುಕನ್ನು ಉಂಗ್ಲಿಕ್ಕಿಲ್ಲ, ಒಂದೊಂದು ಸೀಡನ್ನು ಸಹ ಬಾಯಲ್ಲಿ ಜಗಿಬೇಕಂತೆ, ಆಯಿತಾ. ಹಾಂ ನೋಡಿ, ಇದು ಗಂಡನಿಗೆ ಹಾಲು ಹಾಕ್ತೇನೆ, ನಂದಿನಿ ಪ್ಯಾಕೆಟ್ ಹಾಲು, ಸ್ಪೆಷಲ್ ಡ್ರಿಂಕ್ ಇವತ್ತು. ಇದು ಬೆಡ್ ಟೈಮ್ ನಾವು ಮಲಗುವ ಮೊದಲು ನಾವು ಕುಡಿಬೇಕು. ಯಾಕೆಂತ ಹೇಳಿದರೆ ಇದೊಂದು ಫೈಬರ್ ಕೂಡ, ಅಂದರೆ ನಮಗೇನಾದರೂ ಕಾನ್ಸ್ಟಿಪೇಷನ್ ಎಲ್ಲ ಇದ್ದರೆ ಅದಕ್ಕೆ ಉಪಯೋಗ ಆಗ್ತದೆ. ಮತ್ತು ಹಿಮೋಗ್ಲೋಬಿನ್ ಆಗಲಿಕ್ಕೆ ಆಗ್ತದೆ, ಅಯರ್ನ್ ಡಿಫಿಷಿಯನ್ಸಿ ಇದ್ದರೆ ಆಗ್ತದೆ, ಪ್ರೋಟೀನಿಗೆ ಆಗ್ತದೆ, ಮತ್ತು ಕ್ಯಾಲ್ಶಿಯಮ್ಗೆ ಸಹ ಆಗ್ತದೆ. ಸೊ ಎಷ್ಟು ಗೊತ್ತುಂಟಾ, ಖಾಲಿ 10 ಕಾಳು ಅಂತೆ ಅಷ್ಟೇ. ಇದೊಂದು ಈಸಿಯೆಸ್ಟ್ ಮೆಥಡ್. ಮತ್ತು ಇನ್ನು ಬೆಳಿಗ್ಗೆ ಎಲ್ಲ ಕುಡಿಬೋದು ನಾವು. ಮತ್ತು ಖೀರೆಲ್ಲ ಮಾಡಲಿಕ್ಕೆ ಆಗ್ತದೆ, ಲಡ್ಡು ಎಲ್ಲ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಈಗ ನನಗೆ ದೋಸೆ ರೆಡಿ ಆಗ್ತಾ ಉಂಟು. ಒಂದು ವಿಡಿಯೋ ನೋಡಿದಾಯ್ತಾ, ಬ್ಯಾಟರ್ನಿಂದ ಚಪಾತಿ ಮಾಡೋದಂತೆ. ಈ ಥರ ಗೋಧಿ ಹಿಟ್ಟನ್ನು ದಪ್ಪಕ್ಕೆ ನಾವು ಇದರಲ್ಲಿ ಕಾವಲಿಗೆ ಹಾಕಬೇಕು. ನಂತರ ನೋಡುವ ಅದು ಚಪಾತಿ ಹಾಗೆ ಬರ್ತದಾ ಅಂತ ಇವತ್ತೊಂದು ಟ್ರಯಲ್ ನೋಡುವ. ಎಂತ ಹೇಳಿದರೆ, ಆ ಚಪಾತಿಗೆ ಹೆಸರು ಬ್ಯಾಚುಲರ್ಸ್ ಚಪಾತಿ ಅಂತ. ಅಂದರೆ ಬ್ಯಾಚುಲರ್ಸ್ಗೆ ಚಪಾತಿ ಅದನ್ನು ಹಿಟ್ಟು ಮಾಡಿ ಆಮೇಲೆ ಲಟ್ಟಿಸಿ ಎಲ್ಲ ತುಂಬ ಟೈಮ್ ಹಿಡಿತದಲ್ಲ. ಸೊ ಹೀಗೆ ಚಪಾತಿ ಹಿಟ್ಟು ಸ್ವಲ್ಪ ತಿಕ್ಕಾಗಿ ಮಾಡೋದು.
ಅದರ ನಂತರ ಅದನ್ನು ಕಾವಲಿಗೆ ತಿಕ್ಕಾಗಿ ಹೊಯ್ದ ನಂತರ 2 ಸೈಡ್ ಸಹ ಪಸೆ ಹಾಕಿ ಕಾಯಿಸೋದು, ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಹಾಕಿ ಕಾಯಿಸೋದು. ಈಗ ನೋಡಿ ಇದು ಈ ರೀತಿಯಾಗಿ ಉಂಟು, ನಿಮಗೆ ಕಾಣ್ತದಲ್ಲ. ಇದಕ್ಕೆ ಈಗ ನಾನು ತುಪ್ಪ ಹಾಕ್ತಾ ಇದ್ದೆ ನೋಡಿ, ಮೆಲ್ಲ ಮೆಲ್ಲ ಉಬ್ಬಿಕೊಂಡು ಉಂಟು ಮಾರ್ರೆ, ಮೆಲ್ಲ ಮೆಲ್ಲ ಉಬ್ಬುತ್ತಾ ಉಂಟು ನೋಡಿ ನೋಡಿ ಸೈಡೆಲ್ಲ. ಮತ್ತು ಒಂದು ವಿಷಯ ಅಂತ ಹೇಳಿದರೆ ಇದನ್ನು ಸಿಮ್ಮಲ್ಲಿ ಇಡಬೇಕಾಯ್ತಾ, ಇಲ್ಲದಿದ್ದರೆ ಅದು ಕರೆಂಚಿ ಹೋಗ್ತದಲ್ಲ, ಅದಕ್ಕೋಸ್ಕರ ನೋಡಿ. ಈಗ ಮಗುಚಿ ಹಾಕಿದ್ದಾರೆ, ಇನ್ನು ಹೀಗೆ ಒತ್ತಬೇಕಂತೆ, ಹೀಗೆ 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 ಮಾಡಬೇಕಂತೆ ನಾವು ಮಾಡಬೇಕು. ಈ ಥರದ ಬ್ಯಾಟರ್ ಚಪಾತಿ ಮಾಡಲಿಕ್ಕೆ ನಮಗೆ ನಾನ್ ಸ್ಟಿಕ್ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಇದರದ್ದು ನೋಡಿ, ನಾವು ಫಸ್ಟಿಗೆ ಹೋಯ್ತೇವಲ್ಲ, ಅಂದರೆ ದೋಸೆಯ ಬ್ಯಾಕ್ ಸೈಡ್ ನೋಡಿ ಈ ಥರ ಒಂದು ಡಿಸೈನ್ ಬರ್ತದಲ್ಲ. ಸೊ ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಹಾಗೆ ಬರೋದಿಲ್ಲ. ಇದೇ ಥರ 2 ಸೈಡ್ ಕೂಡ ಒಂದೇ ಥರದ ಡಿಸೈನ್ ಬರ್ತದೆ. ಅಂದರೆ ಚಪಾತಿ ಹೇಗಿರ್ತದೆ ಅದೇ ಥರ ಅದರದ್ದು ಎಂತ ಹೇಳೋದಪ್ಪ ಅದಕ್ಕೆ, ಡಿಸೈನ್ ಅಂತವೇ ಹೇಳುವ, ಆ ಥರ ಬರ್ತದೆ. ಸೊ ನಾನಿಲ್ಲಿ ಕಾವಲಿ ಯೂಸ್ ಮಾಡಿದ ಕಾರಣ ಅದರ ಬ್ಯಾಕ್ ಸೈಡ್ ನೋಡಲಿಕ್ಕೆ ದೋಸೆ ಹಾಗೆ ಕಾಣ್ತದೆ, ಫ್ರಂಟ್ ಸೈಡ್ ಮಾತ್ರ ಚಪಾತಿ ಹಾಗೆ ಕಾಣ್ತದೆ. ಹಾಗೆ ನೀವು ನಾನ್ ಸ್ಟಿಕ್ಕಲ್ಲಿ ಸಹ ಟ್ರೈ ಮಾಡ್ಬೋದು. ಸೂಪರ್ ಅಲ್ಲ ನೋಡಿ, ಕಾಣ್ತದಲ್ಲ ಉಬ್ಬಿ ಬಂದದ್ದು ನೋಡಿ ನೋಡಿ. ಇದು ನೋಡಿ ನುಗ್ಗೆ ಸೊಪ್ಪು, ಕಡಲೆ ಮತ್ತು ಉದ್ದಿನ ಬೇಳೆ ಹಾಕಿ ಮಾಡಿದಂತಹ ಒಂದು ಚಟ್ನಿ ಹೊಡಿ. ಇದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸದ್ಯದಲ್ಲಿ. ಇದನ್ನು ಈ ರೀತಿ ತುಪ್ಪ ಹಾಕಿಯೇ ತಿನ್ನಬೇಕು. ಫಸ್ಟ್ ವೈಟ್ ಚಪಾತಿ ಇದು, ನೀವೇ ನೋಡಿ ಟೇಸ್ಟ್. ಚಪಾತಿ ಹಾಗೆ ಉಂಟಾ, ದೋಸೆ ಹಾಗೆ ಉಂಟಾ, ಪರೋಟದ ಹಾಗೆ ಉಂಟಾ ಹೇಳಿ ನೋಡುವ ಆಯಿತಾ. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇದು ವಿಡಿಯೋ ಆಯಿತಾ. ಸೊ ನನ್ನ ಹಸ್ಬೆಂಡ್ ಬಂಟಿಯನ್ನು ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬರ್ತಾ ಇದ್ದಾರೆ. ನಾನು ನಿಮಗೆ ಅಳವಿ ಸೀಡ್ನಿಂದ ಮಿಲ್ಕ್ ಶೇಕ್ ಅಥವಾ ಹಾಲಿಗೆ ಹಾಕಿ ಡ್ರೈ ಫ್ರೂಟ್ಸ್ನೊಟ್ಟಿಗೆ ಹೇಗೆ ಕುಡಿಬೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಇದು ನೋಡಿ ನಿನ್ನೆ ರಾತ್ರಿ ನೆನೆ ಹಾಕಿದಂತಹ ಅಳವಿ ಸೀಡ್, ಮತ್ತು ಅದರ ಜೊತೆಗೆ ನಾನು ಬಾದಾಮು, ನೆಲಕಡಲೆ ಮತ್ತು ಒಣ ದ್ರಾಕ್ಷಿಯನ್ನು ನೀರಲ್ಲಿ ಹಾಕಿದ್ದೆ. ಅದರ ಜೊತೆಗೆ ನಾನು ಖರ್ಜೂರವನ್ನು ಸಹ ಹಾಕಿ ಮಿಕ್ಸಿಯಲ್ಲಿ ನೈಸ್ ಮಾಡಿ ಕಡಿದು ಬಿಸಿ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದರೆ ಯಾವುದೇ ಡ್ರೈ ಫ್ರೂಟ್ಸನ್ನು ಮತ್ತು ಅಳವಿ ಸೀಡನ್ನು ಬಿಸಿ ಮಾಡಲಿಲ್ಲ, ಬಿಸಿ ಹಾಲಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಚಿಯಾ ಸೀಡನ್ನು ಕೂಡ 1 ಗಂಟೆ ಹೊತ್ತು ನೀರಲ್ಲಿ ನೆನೆ ಹಾಕಿದ್ದೆ. ಸೊ ಚಿಯಾ ಸೀಡನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಿಯಾ ಸೀಡ್ ಇಲ್ಲದಿದ್ದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು, ಮತ್ತು ಯಾವುದು ಡ್ರೈ ಫ್ರೂಟ್ಸ್ ಉಂಟು ಅದನ್ನು ಬಳಸ್ಬೋದು. ಸೊ ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು ಬೆಳಿಗ್ಗೆ. ಮತ್ತು ಬಾಳೆಹಣ್ಣು ಹಾಕಿದರೆ ಮತ್ತೆ ಸಹ ಹೊಟ್ಟೆ ಫುಲ್ ಆಗ್ತದೆ ನೋಡಿ. ಹಾಗೆ ನಾವು ಓಟ್ಸ್ ಹಾಕಿ ಸಹ ಮಾಡ್ಬೋದು. ಸೊ ನೋಡುವ, ಅದನ್ನು 1 by 1 ಮಾಡುವ. ಸೊ ಇದು ನಮ್ಮ ಮನೆ ಅಂಗಳದಲ್ಲಿರುವಂತಹ ಪಾರಿಜಾತ ನೋಡಿ, ಸಂಜೆ ಹೊತ್ತಿಗೆ ತುಂಬ ಒಳ್ಳೆ ಪರಿಮಳ ಬರ್ತದೆ. ನಮ್ಮ ಕೃಷ್ಣ ದೇವರಿಗೆ ಪಾರಿಜಾತ, ತುಳಸಿ ಎಲ್ಲ ಬೇಕಾದಷ್ಟಿದೆ. ಬಂಟಿ, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ರೆಸಿಪಿ ನಾನು ನಿಮ್ಮ ಜೊತೆಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೇನೆ. ಇನ್ನು ಇದರದ್ದು ಟೇಸ್ಟ್ ಹೇಗೆ ಉಂಟು ಅಂತ ಹೇಳಿ ನೋಡುವ. ಒಳ್ಳೆದುಂಟು. ಮತ್ತು ಇದಕ್ಕೆ ಕಡಲೆ ಹಾಕಿದಲ್ವ ನಾನು, ಕಡಲೆ ಸಹ ಹಾಗೆ ಐರನ್ ಡಿಫಿಷಿಯನ್ಸಿ ಇರೋರಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಕಡಲೆ ಟೇಸ್ಟ್ ಉಂಟು, ಮತ್ತು ಸ್ವಲ್ಪ ತಿಕ್ಕಾಗಿ ಒಳ್ಳೆಯದುಂಟು. ಬಿಸಿ ಬಿಸಿ ಹಾಲಿಗೆ ಹಾಕಿ ಕುಡಿಯೋದು. ಮತ್ತು ಬೇರೆ ಎಂತ ಸಹ ಇಲ್ಲ, ನಮಗೆ ಸ್ವೀಟ್ನರ್ ಬೇಕಿದ್ದರೆ ಬೆಲ್ಲ ಸಹ ಹಾಕ್ಬೋದು. ಕಡಲೆ ಬೇಡ ಅಂತಿದ್ದರೆ ನೆಲಕಡಲೆಯನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಅದರೊಟ್ಟಿಗೆ ನಾನು ಚಿಯಾ ಸೀಡ್ ಅದನ್ನು ಸಹ ನೀರಲ್ಲಿ ಹಾಕಿದ್ದೆ. ಸೊ ಅದನ್ನು ಸಹ ಮಿಕ್ಸ್ ಮಾಡಿದ್ದೇನೆ. ಅದು ಸಹ ಬೇಡ ಅಂತ ಹೇಳಿದರೆ ಬಿಡ್ಬೋದು. ಖಾಲಿ ಬಾದಾಮ್ ಮತ್ತು ಇದನ್ನು ಮಾತ್ರ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೋದು. ಸೊ ಇದೊಂದು ಬೆಳಿಗ್ಗಿನ ವೆರಿ ಹೆಲ್ದಿ ಡ್ರಿಂಕ್. ಚಹಾ, ಕಾಫಿ ಅವತ್ತು ಇದನ್ನು ಟ್ರೈ ಮಾಡಿ ಆಯಿತಾ.